ಇಂಧನ ಕ್ಷೇತ್ರದಲ್ಲಿ ಭಾರತದ ಅತಿದೊಡ್ಡ ನೆಟ್ವರ್ಕ್ ಹೊಂದಿರುವ ನಾಯ್ರಾ ಎನರ್ಜಿ ಪೆಟ್ರೋಲ್ ಪಂಪ್ನ ಉದ್ಘಾಟನಾ ಸಮಾರಂಭವು ರಾಷ್ಟ್ರೀಯ ಹೆದ್ದಾರಿ 77ರ ಮಂಗಳೂರಿನ ಕಣ್ಣೂರಿನಲ್ಲಿ ನಡೆಯಿತು. ಈಗಾಗಲೇ ದೇಶದ ವಿವಿಧೆಡೆಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಒದಗಿಸುವ ನಾಯ್ರಾ ಎನರ್ಜಿ ಇದೀಗ ಮಂಗಳೂರಿನಲ್ಲೂ ಪೆಟ್ರೋಲ್ ಪಂಪ್ ಅನ್ನು ಆರಂಭಿಸಿದ್ದಾರೆ. ಇಂದು ರಾಷ್ಟ್ರೀಯ ಹೆದ್ದಾರಿ 77ರ ಕಣ್ಣೂರು ಬಳಿ ನಾಯ್ರಾ ಎನರ್ಜಿ ಪೆಟ್ರೋಲ್ ಪಂಪ್ ಉದ್ಘಾಟನೆಗೊಂಡಿತ್ತು. ಶಾಸಕ ವೇದವ್ಯಾಸ್ ಕಾಮತ್ ಅವರು ನೂತನ ಕಚೇರಿಯನ್ನ ಉದ್ಘಾಟಿಸಿದರು. ಅನಂತರ ಇನ್ಫೆಂಟ್ ಜೀಸಸ್ ಚರ್ಚ್ನ ಫಾದರ್ ರಾಬೆಲ್ ಡಿಸೋಸಾ ಓಸಿಡಿ ಹಾಗೂ ಕಾರ್ಮೆಲ್ ಸ್ಟುಡಿಯೋ ನಿರ್ದೇಶಕರಾದ ಫಾದರ್ ಸ್ಟೀಫನ್ ಲೋಬೋ ಓಸಿಡಿ ಅವರು ಆಶೀರ್ವಚನ ನೀಡಿದರು. ನೂತನ ನಾಯ್ರಾ ಎನರ್ಜಿ ಪೆಟ್ರೋಲ್ ಪಂಪ್ಗೆ ಶುಭ ಹಾರೈಸಿದರು. ಸುನಿಲ್ ಹಾಗೂ ಸೌಮ್ಯ ಅವರ ಜೀವನದ ಒಂದು ಹೊಸ ಮಗು ಇಂದು ಹುಟ್ಟಿಕೊಂಡಿದೆ. ಅದು ಈ ವ್ಯವಹಾರದೊಂದಿಗೆ, ಈ ಪೆಟ್ರೋಲ್ ಸ್ಟೇಷನ್ ಒಂದಿಗೆ ಒಂದು ಹೊಸ ಸೇವೆಯನ್ನು ಜನರಿಗೆ ನೀಡಲು ಅವರು ಬಯಸಿದ್ದಾರೆ. ಅದರಂತೆ ಇಲ್ಲಿ ಬರುತ್ತಿರುವ ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬ ಗ್ರಾಹಕರ ಮೇಲೆ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಯೋಚನೆಯೇ ಅಥವಾ ಚಿಂತನೆಯ ಅನುಯಾಯಿಗಳಾಗಿರಲಿ, ಆ ಭಗವಂತನು ಅವರೆಲ್ಲರನ್ನು ಆಶೀರ್ವದಿಸಲಿ, ಹರಸಲಿ ಎಂದು ನಾವು ಬೇಡಿಕೊಳ್ಳೋಣ. ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕ ಎಸಿ ವಿನಯರಾಜ್ ಮತ್ತು ಕಾರ್ಪೊರೇಟರ್ ಚಂದ್ರಾವತಿ ವಿಶ್ವನಾಥ್ ಅವರು ಪೆಟ್ರೋಲ್ ಪಂಪ್ ಅನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಎಸಿ ವಿನಯರಾಜ್ ಅವರು ನಿರುದ್ಯೋಗದ ಸಮಸ್ಯೆ ತಾಂಡವಾಡುತ್ತಿರುವ ಮಧ್ಯೆ ಅದೆಷ್ಟೋ ಮಂದಿಗೆ ಉದ್ಯೋಗವನ್ನು ಒದಗಿಸುವ ಮೂಲಕ ಬಡವರ ಪಾಲಿಗೆ ದಾರಿದೀಪವಾಗಿದ್ದಾರೆ. ಸುನಿಲ್ ಝೇವಿಯರ್ ಮತ್ತು ಸೌಮ್ಯ ಝೇವಿಯರ್ ಅವರ ಮಾಲಕತ್ವದಲ್ಲಿ ಹಲವಾರು ಮಂದಿಗೆ ಉದ್ಯೋಗವನ್ನ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಸುನಿಲ್ ಅವರು ಬಹಳ ಒಂದು ಉತ್ತಮ ಮನಸ್ಸಿನ ಒಬ್ಬ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಗುರಿಯಲ್ಲಿ ಸ್ಪಷ್ಟತೆ ಇದೆ, ಅವರ ದಾರಿ ನ್ಯಾಯಯುತವಾಗಿದೆ, ಅದೇ ರೀತಿಯಲ್ಲಿ ಮನಸ್ಸು ಮತ್ತು ಹೃದಯ ಅವರದ್ದು ಶುದ್ಧ ಆಗಿದೆ. ಇವತ್ತು ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ಅದೆಷ್ಟೋ ಮನೆಗಳಿಗೆ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಅವರ ಶೋರೂಮ್ಗಳು ಇವತ್ತಿದೆ. ಈ ಎಲ್ಲ ಶೋರೂಮ್ಗಳಲ್ಲಿ ಹಲವಾರು ಮಂದಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸುಮಾರು 10ಕ್ಕಿಂತಲೂ ಹೆಚ್ಚಿನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಅವರು ಹೇಳಿದರು. ಈ 10 ಮಂದಿ ಇವತ್ತು ಸಿಬ್ಬಂದಿಗಳಿದ್ರೆ ಅವರು 10 ಕುಟುಂಬಕ್ಕೆ ಇವತ್ತು ಅನ್ನವನ್ನ ಹಾಕುವಂತ ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನಾಯ್ರಾ ಎನರ್ಜಿ ಲಿಮಿಟೆಡ್ನ ಡಿವಿಷನಲ್ ಮ್ಯಾನೇಜರ್ ಮಹೇಂದ್ರ ರಾವ್ ಅವರು ಮಾತನಾಡಿ, ಗ್ರಾಹಕರಿಗೆ ಉತ್ತಮ ದರ್ಜೆಯ ಇಂಧನ ಇಲ್ಲಿ ನೀಡಲಾಗುತ್ತದೆ. ಗ್ರಾಹಕರೊಂದಿಗೆ ಉತ್ತಮ ಸೇವೆಯನ್ನ ನೀಡಲು ಬದ್ಧರಾಗಿದ್ದೇವೆ ಎಂದು ಹೇಳಿದರು. ನಾಯ್ರಾ ಎನರ್ಜಿ ಡಿವಿಷನಲ್ ಮ್ಯಾನೇಜರ್ ಮ್ಯಾಂಗ್ಳೂರ್. ಇದು SR ಇಂದ ನಾಯ್ರಾ ಆಗಿದೆ. ಮುಂಚೆ ಈ ಏರಿಯಾದಲ್ಲಿ ನಮ್ದು ಇರಲಿಲ್ಲ ಪಂಪ್. ಈಗ ಫಸ್ಟ್ ಪಂಪ್ ಫಾರ್ ಮ್ಯಾಂಗ್ಳೂರ್ ಸಿಟಿ ನಾಯ್ರಾ ಎನರ್ಜಿ. ಈ ಇದರಿಂದ ಎಲ್ಲ ಫೆಸಿಲಿಟೀಸು ಕಸ್ಟಮರ್ ಸಿಗುತ್ತೆ. ಕ್ಲೀನ್ ಫ್ಯೂಯಲ್, ಕ್ಲೀನ್ ಟಾಯ್ಲೆಟ್ಸ್, ಕ್ಲೀನ್ ಎವ್ರಿ ಏರಿಯಾ ಇಸ್ ಕ್ಲೀನ್. ಸೊ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ಕ್ವಾಲಿಟಿ ಆ್ಯಂಡ್ ಗುಡ್ ಕ್ವಾಂಟಿಟಿ ಫ್ರಮ್ ನಾಯ್ರಾ ಎನರ್ಜಿ ಆಲ್ವೇಸ್. ನಾಯ್ರಾ ಎನರ್ಜಿಯ ಪೆಟ್ರೋಲ್ ಪಂಪ್ನ ಮಂಗಳೂರು ಮಾಲಕರಾದ ಸುನಿಲ್ ಝೇವಿಯರ್ ಅವರು ಮಾತನಾಡಿ, ಮಂಗಳೂರಿನಲ್ಲಿ ಇದು ಮೊದಲ ಪೆಟ್ರೋಲ್ ಮತ್ತು ಡೀಸೆಲ್ ಪಂಪ್ ಆಗಿದೆ. ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತೇವೆ. ಭಾರತದಲ್ಲಿ ವಿವಿಧ ಕಡೆಯಲ್ಲೂ ಕೂಡ ಉತ್ತಮ ಸೇವೆಯನ್ನ ನೀಡುತ್ತಿದ್ದಾರೆ ಎಂದು ಹೇಳಿದರು. ಇದುವರೆಗೂ ಮ್ಯಾಂಗ್ಳೂರಿನಲ್ಲಿ ಸುಮಾರು 6 LPG ಪಂಪ್ಗಳನ್ನು ಮಾಡಿದ್ದು, ಎಲ್ಲರಿಗೂ ಉತ್ತಮ ಸೇವೆಯನ್ನು ಒದಗಿಸ್ತಾ ಇದ್ದೇವೆ. ಇದು ನಮ್ಮ ಮೊದಲ ಪೆಟ್ರೋಲ್ ಡೀಸೆಲ್ ಪಂಪ್. ಈ ನಾಯ್ರಾ ಎನರ್ಜಿ ಕಂಪನಿಯು ರಷ್ಯನ್ ರೋಸ್ನೆಟ್ ಕಂಪನಿಯ ಒಂದು ಅಂಗವಾಗಿದ್ದು ಒಂದು ಉತ್ತಮ ಸೇವೆಯನ್ನು ಇಡೀ ಭಾರತ ದೇಶದಲ್ಲಿ ಕೊಡ್ತಾ ಇದ್ದಾರೆ. ಅದರಂತೆ ಇವರ ಮೊದಲ ಪಂಪ್ ಮಂಗಳೂರಿನಲ್ಲಿಗೆ ಶುರುವಾಗಿದೆ. ನಮ್ಮ ಈ ಪಂಪಿನ ಎಕ್ಸ್ಪೀರಿಯನ್ಸಿಂದ ನಾವು ಇಲ್ಲಿ
ಮಂಗಳೂರಿನ ಜನಗಳಿಗೆ ಒಂದು ಉತ್ತಮ ಸೇವೆಯನ್ನು ಕೊಡ್ತೇವೆ ಅಂತ ನಮ್ಮ ನಂಬಿಕೆ ಇದೆ. ಆದ್ದರಿಂದ ಇಲ್ಲಿನ ಎಲ್ಲ ಗ್ರಾಹಕರು ಈ ಒಂದು ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಅನಂತರ ನೈರಾ ಎನರ್ಜಿಯ ಮಾರ್ಕೆಟಿಂಗ್ ವಿಭಾಗದ ಹೇಮಂತ್ ಶೆಟ್ಟಿಯವರು ಮಾತನಾಡಿ, ನೈರಾ ಎನರ್ಜಿ ಇಂಧನ ಗುಜರಾತ್ನಿಂದ ರಿಫೈನರಿಯಾಗಿ ಬರುತ್ತಿದೆ. ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಮೈಲೇಜ್ ಕೂಡ ಸಿಗುತ್ತಿದೆ ಎಂದು ಹೇಳಿದರು. ನಮ್ಮ ಪೆಟ್ರೋಲ್ ಡೀಸೆಲ್ ಏನಿದೆ ಇವಾಗ ನಾವು ಡೈರೆಕ್ಟಾಗಿ ಗುಜರಾತಿಂದ ರಿಫೈನರಿಯಿಂದ ಬರ್ತಾ ಇದೆ. ಸೊ ಒಳ್ಳೆ ಮೈಲೇಜು, ಕಸ್ಟಮರಿಗೆ ಒಳ್ಳೆ ಫೆಸಿಲಿಟೀಸು ಇದೆ. ಸೊ ನಮ್ಮ ಫ್ಯೂಯಲ್ ಏನಿದೆ ನಾವು ಎಲ್ಲರಿಗೂ ಲೋಕಲ್ ಮ್ಯಾಂಗ್ಳೂರು ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ಈ ಸರ್ತಿ ಬಂದುಬಿಟ್ಟು ನಮ್ಮ ಟ್ರಿನಿಟಿ ಫ್ಯೂಯಲ್ಸಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿ ಅದು ಏನು ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಫೀಡ್ಬ್ಯಾಕ್ ಕೊಡಿ ಅಂತ. ಈ ಸಂದರ್ಭದಲ್ಲಿ ನೈರಾ ಎನರ್ಜಿಯ ಪೆಟ್ರೋಲ್ ಪಂಪ್ನ ಮಾಲಕಿ ಸೌಮ್ಯ ಸೇವಿಯರ್, ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಸಾ, ಕಾರ್ಪೊರೇಟರ್ ಸಂದೀಪ್ ಗರುಡಿ, ಅಂತಾರಾಷ್ಟ್ರೀಯ ಜ್ಯೋತಿಷಿ ಗುರೂಜಿ ಉಮೇಶ್ ಆಚಾರ್ಯ, ಕಣ್ಣೂರು ಯೂಸುಫ್ ಸಿದ್ದಿಕ್, ಬದ್ರಿಯಾ ಜುಮ್ಮಾ ಮಸೀದಿ ಅಧ್ಯಕ್ಷರಾದ ಕೆಎಸ್ಎಚ್ ಹಮೀದ್ ಹಾಜಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.